ಉಡುಪಿಯ ಈ ಪುಟ್ಟ ಬಾಲಕಿ ಎಲ್ಲರನ್ನ ನಿಬ್ಬೆರಗಾಗಿಸುವ ಸಾಧನೆ ಮಾಡಿದ್ದಾಳೆ. ಮೈ ಮೇಲೆ ಮೂಳೆಯೇ ಇಲ್ಲದಂತೆ ಚಕ್ರಾಕಾರದಲ್ಲಿ ತಿರುಗುತ್ತಾಳೆ. ಇವಳ ದೇಹ ತಿರುಗೋದು ನೋಡಿದ್ರೆ ನಮಗೆ ತಲೆ ತಿರುಗುತ್ತದೆ. ಆದ್ರೆ ಈ ಹುಡುಗಿ ಯೋಗಾಭ್ಯಾಸದ ಮೂಲಕ ಗಿನ್ನಿಸ್ ದಾಖಲೆ ಮಾಡಿ ಎಲ್ಲರ ಮನಸ್ಸನ್ನ ಯೋಗದ ಕಡೆಗೆ ತಿರುಗಿಸಿದ್ದಾಳೆ. ಈ ಬಾಲಿಗೆ ಈಗಿನ್ನು 11ರ ಹರೆಯ. ಆದ್ರೆ ಆಕೆ ಉತ್ಸಾಹ ಲವಲವಿಕೆ ಗಣಿ ನೋಡಿ. ಉಡುಪಿ ಜಿಲ್ಲೆಯ ಉದ್ಯಾವರದ ಈ ಹೆಣ್ಣು ಮಗು ತನುಶ್ರೀ. ಈಕೆ ಈ ಪುಟ್ಟ ಪೂರೆ ಯೋಗವನ್ನೇ ಉಂಡು ಉಸಿರಾಡುತ್ತಿದ್ದಾಳೆ ಅನಿಸುತ್ತಾ. ಇತ್ತೀಚೆಗೆ ಗಿನ್ನಿಸ್ ದಾಖಲೆಯಲ್ಲಿ ತನ್ನ ಹೆಸರು ಬರೆದಿದ್ದಾಳೆ. 1 ನಿಮಿಷದಲ್ಲಿ ಯೋಗ ಭಂಗಿಯೊಂದನ್ನ ಅತಿ ಹೆಚ್ಚು ಬಾರಿ ಮಾಡುವ ಮೂಲಕ ಗಿನ್ನಿಸ್ ದಾಖಲೆಗೆ ಭಾಜನಲಾಗಿದ್ದಾಳೆ. ಎದೆ ಭಾಗ ಸ್ಥಿರವಿರಿಸಿ ದೇಹದ ಉಳಿದ ಭಾಗಗಳನ್ನ ನಿಮಿಷಕ್ಕೆ 42 ಬಾರಿ ಚಲನೆಗೊಳಪಡಿಸಿದ್ದಾಳೆ. ಇದು ಗಿನ್ನಿಸ್ ಪುಟದಲ್ಲಿ ದಾಖಲಾಗಿದೆ. ಇನ್ನು ನಿರಾಲಂಬ ಪೂರ್ಣ ಚಕ್ರಾಸನ ಭಂಗಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲೂ ತನ್ನ ಹೆಸರು ದಾಖಲಿಸಿದ್ದಾಳೆ. ಯೋಗಕ್ಕೆಂದು ಈಕೆ ದಿನಪೂರ್ತಿ ತರಬೇತಿ ಪಡೆದಿಲ್ಲ. ಪ್ರತಿ ಆಸನವನ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ತಾಯಿಯ ಮಾರ್ಗದರ್ಶನದಲ್ಲಿ ನಿತ್ಯ ಅಭ್ಯಾಸ ಮಾಡಿದ್ದಾಳೆ. ಸತತ ಅಭ್ಯಾಸದ ನಂತರ ಈಗ ಸಾಧನೆಯ ಪುಟದಲ್ಲಿ ಹೆಸರು ಪಡೆದಿದ್ದಾಳೆ. ತಂದೆ ಉದಯ್ ಕುಮಾರ್ ಮತ್ತು ತಾಯಿ ಸಂಧ್ಯಾ ಅವರ ಮಾರ್ಗದರ್ಶನದಲ್ಲಿ ಮನೆಯಲ್ಲಿಯೇ ನಿರಂತರ ಅಭ್ಯಾಸ ಮಾಡ್ತಾಳೆ. ಈಗಾಗಲೇ ಯೋಗದ ಮೂಲಕ 2 ವಿಶ್ವ ದಾಖಲೆಗಳನ್ನು ಮಾಡಿದ್ದಾಳೆ. ಮೊದಲನಾಗಿ ನಿರಾಲಂಬ ಪೂರ್ಣ ಚಕ್ರಾಸನವನ್ನು 1 ನಿಮಿಷದಲ್ಲಿ 19 ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸಾಧನೆ, ಮತ್ತು ಮೋಸ್ಟ್ ಫುಲ್ ಬಾಡಿ ರೆವಲ್ಯೂಷನ್ ಇನ್ ಚೆಸ್ಟ್ ಆ್ಯಂಡ್ ಪೊಸಿಷನ್ ಎಂಬ ಯೋಗಾಸನವನ್ನು 1 ನಿಮಿಷದಲ್ಲಿ 42 ಬಾರಿ ಮಾಡುವ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಾಧನೆಯನ್ನು ಮಾಡಿದ್ದಾಳೆ. ಈ ಎಲ್ಲ ಯೋಗ ಸಾಧನೆಗಳನ್ನು ಯೂಟ್ಯೂಬ್ನ ಮೂಲಕ ಮೊಬೈಲ್ನಲ್ಲಿ ನೋಡಿ ಅವಳು ಕಲಿತು ಮಾಡಿದ್ದಾಳೆ. ಮುಂದಿನ ದಿನಗಳಲ್ಲಿ ಸೂಕ್ತವಾದ ಗುರುಗಳಲ್ಲಿ ಅಭ್ಯಸಿಸಿ ನಮ್ಮ ದೇಶಕ್ಕಾಗಿ ಕೆಲವು ಪದಕಗಳನ್ನು ಗಳಿಸಬೇಕೆಂಬ ಆಸೆ ನಮ್ಮದಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ರೀತಿ ಮಗಳ ಅಂತ ಮಾಡ್ತಾರೆ? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಸಂದರ್ಭದಲ್ಲಿ ಮಗಳಿಗೆ ಉಡುಪಿ ಜಿಲ್ಲಾಡಳಿತದಿಂದ ನಾಳೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಅವಳ ಯೋಗದ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತು ಕೆಲವು ಸಂಸ್ಥೆಗಳು ತನಿಷೆ ನಾಳೆ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ ಅವರ ಈ ಒಂದು ವಿಶ್ವ ದಾಖಲೆಯ ಸಾಧನೆಗಾಗಿ. ಈಕೆ ಉಡುಪಿಯ ಸೈಂಟ್ ಸಿಸಿಲಿ ಶಾಲೆಯಲ್ಲಿ 4ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ದಾಳೆ. ನೃತ್ಯದಲ್ಲೂ ಇವಳು ನಿಪುಣ. ಹಾಗಾಗಿ ಈಕೆಯ ಯೋಗ ಭಂಗಿಗಳಲ್ಲಿ ನೃತ್ಯದ ಛಾಯೆ ಇದೆ. ಹಿಂದೆ ಪ್ಯಾಲೆಸ್ತೇನ್ನ 13 ವರ್ಷದ ಬಾಲಕ ಮೊಹಮ್ಮದ್ ಅಲ್ ಶೇಖ್ ಹೆಸರಿನಲ್ಲಿ ಈ ದಾಖಲೆಯಿತ್ತು. ಆತ ನಿಮಿಷಕ್ಕೆ 38 ಬಾರಿ ಈ ಭಂಗಿಯನ್ನ ಮಾಡಿದ. ಏಪ್ರಿಲ್ 7ರಂದು ಈ ದಾಖಲೆಯನ್ನ ಬೀಟ್ ಮಾಡಿ ತನ್ನ ಹೆಸರಿಗೆ ತನುಶ್ರೀ ಎಲ್ಲರ ಹುಬ್ಬೇರಿಸಿದ್ದಾಳೆ. ಉಡುಪಿ ಜಿಲ್ಲಾಡಳಿತದ ವತಿಯಿಂದ ತನುಶ್ರೀಗೆ ಸನ್ಮಾನ ನಡೆಯಿತು. ತನುಶ್ರೀ ವಿವಿಧ ಯೋಗಾಸನದ ಭಂಗಿಯನ್ನ ಮಾಡುವ ಮೂಲಕ ಯೋಗಾಭ್ಯಾಸದಲ್ಲೂ ಮತ್ತಷ್ಟು ಹುರುಪು ಮೂಡಿಸಿದ್ಲು. ನಾನು ಯೋಗದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಮೋಸ್ಟ್ ಫುಲ್ ಬಾಡಿ ರೆಗ್ಯುಲೇಷನ್ ಮೇಂಟೈನಿಂಗ್ ಚೆಸ್ಟ್ ಆ್ಯಂಡ್ ಪೊಸಿಷನ್ ಇದನ್ನು 1 ನಿಮಿಷದಲ್ಲಿ 42 ಬಾರಿ ಮಾಡುವ ಮೂಲಕ ನಾನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ನನಗೆ ಯೋಗ ಅಂದರೆ ತುಂಬ ಇಷ್ಟ. ಯೋಗದಿಂದ ಕೆಲಸಗಳಿಗೆಲ್ಲ ಹೆಲ್ಪ್ ಆಗ್ತದೆ, ಹಾಗಾಗಿ ನನಗೆ ತುಂಬ ಇಷ್ಟ. ನಾನು ಯೋಗವನ್ನು ಮನೆಯಲ್ಲೇ ಕಲಿಯುತ್ತೇನೆ. ನನಗೆ ಅಪ್ಪ ಅಮ್ಮ ಯೂಟ್ಯೂಬಲ್ಲಿ ಬಂದದಲ್ಲಿ ಯೋಗ ಡ್ಯಾನ್ಸ್ ತೋರಿಸ್ತಾರೆ. ನಾನು ಅದನ್ನೇ ನೋಡಿ ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೇನೆ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತದೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ. ಅದರಲ್ಲಿ ಕೂಡ ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಉಂಟು. ಯೋಗ ನೃತ್ಯ 5 ನಿಮಿಷಕ್ಕೆ. ನನಗೆ ತುಂಬ ಖುಷಿ ಆಗ್ತದೆ. ಇನ್ನಷ್ಟು ಹೊಸ ಆಸನಗಳನ್ನ ಬೆರಗು ಹುಟ್ಟುವಂತೆ ಪ್ರದರ್ಶಿಸುವ ಗುರಿ ತನುಶ್ರೀಯತ್ತು. ಈ ಮೂಲಕ ಮತ್ತಷ್ಟು ಗಿನ್ನಿಸ್ ದಾಖಲೆಗಳನ್ನ ತನ್ನ ಹೆಸರಿಗೆ ಬರೆಸಿಕೊಳ್ಳುವ ಉತ್ಸಾಹ ಈಕೆಗಿದೆ. ಯೋಗ ದಿನಾಚರಣೆಯ ದಿನ ಈ ಯೋಗ ಸಾಧಕಿಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.